Father, Father. ದೇವ ಫಾದರ್. ಎಲ್ಲಿ ಎಲ್ಲಿ? ಯೇಸು ನಾಮದಲ್ಲಿ ಅಲ್ಲೇ ನಿಲ್ಲು. ಜೇಮ್ಸ್, ಎದ್ದೇಳು ಎದ್ದೇಳು. ಯಾಕೆ ಎದ್ದಾಡ್ತಾ ಇದೀಯಾ? ಮಾರ್ಕ್ 16:17 ಯೇಸು ನುಡಿದಿದ್ದಾರೆ, ಆಜ್ಞೆ ಕೊಟ್ಟಿದ್ದಾರೆ. ದೆವ್ವಗಳ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ದೀಕ್ಷಾ ಸ್ನಾನ ಪಡೆದಿದ್ದೀಯಾ ನೀನು? ಯೇಸು ನಾಮದಲ್ಲಿ ದೆವ್ವಗಳನ್ನು ಓಡಿಸಬಹುದು. ನೋಡು, ಆ ದೆವ್ವಕ್ಕೆ ಯೇಸು ನಾಮದಲ್ಲಿ ಕೈ ಕೆಳಗಿಳಿಸು. ಯೇಸು ನಾಮದಲ್ಲಿ ಕಣ್ಮುಚ್ಚು. ತಿರುಗು. ಯೇಸು ನಾಮದಲ್ಲಿ ಹೋಗ್ತಾ ಇರಬೇಕು. ಯೇಸು ನಾಮದಲ್ಲಿ ನಮಗೆ ಅಧಿಕಾರವಿದೆ. ದೆವ್ವಗಳ ಮೇಲೆ ಅಧಿಕಾರವಿದೆ. ಯಾವುದಕ್ಕೂ ಭಯ ಪಡಬೇಡಿ. ರೋಗ, ದುಃಖ, ನಿರಾಶೆ, ಭಯ ಇವುಗಳು ಏನು ಮಾಡಲಾಗವು. ಯೇಸು ನಾಮದಲ್ಲಿ ಜಯಿಸಿರಿ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೆಲೂಯ, ಜೈ ಜೈ ಕ್ರಿಸ್ತ ಹಲ್ಲೆಲೂಯ, ಜೈ ಜೈ ಕ್ರಿಸ್ತ ಹಲ್ಲೆಲೂಯ, ಜೈ ಜೈ ಕ್ರಿಸ್ತ ಹಲ್ಲೆಲೂಯ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕಷ್ಟವೆನ್ನ ಮುತ್ತಿಕೊಂಡರು, ನಷ್ಟಗಳೇ ನನಗೆ ಬಂದರು. ಕಷ್ಟವೆನ್ನ ಮುತ್ತಿಕೊಂಡರು, ನಷ್ಟಗಳೇ ನನಗೆ ಬಂದರು. ಲೋಕವೆನ್ನ ಕೈ ಬಿಟ್ಟರು, ಲೋಕವೆನ್ನ ಕೈ ಬಿಟ್ಟರು. ಯೇಸು ನನ್ನ ಕಾಯುವರು, ಯೇಸು ನನ್ನ ಕಾಯುವರು. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು. ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು. ತಲೆಯನ್ನು ಜಜ್ಜಿದರು, ಅವನ ತಲೆಯನ್ನು ಜಜ್ಜಿದರು. ಕಾಲಲ್ಲಿ ಮೆಟ್ಟಿದರು, ಅವನ ಕಾಲಲ್ಲಿ ಮೆಟ್ಟಿದರು. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೆಲೂಯ, ಜೈ ಜೈ ಕ್ರಿಸ್ತ ಹಲ್ಲೆಲೂಯ, ಜೈ ಜೈ ಕ್ರಿಸ್ತ ಹಲ್ಲೆಲೂಯ, ಜೈ ಜೈ ಕ್ರಿಸ್ತ ಹಲ್ಲೆಲೂಯ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ.